ಭಾಳ ಶಾಂತಿಯುತವಾಗಿ ಮತದಾನ ನಡೀತಾ ಇದೆ. ಬೆಳಿಗ್ಗೆ ಸುಮಾರು 7ರಿಂದ ಪ್ರಾರಂಭವಾದ ಮತದಾನ ಜನರಲ್ಲಿ ತುಂಬ ಉತ್ಸಾಹವನ್ನು ಮೂಡಿದೆ. ಬೆಳಗಿನಿಂದಲೇ ಜನರು ಸರತಿ ಸಾಲಿನಲ್ಲಿ ಬಂದು ನಿಂತು ಮತದಾನವನ್ನು ತುಂಬ ಅಚ್ಚುಕಟ್ಟಾಗಿ ನೆರವೇರಿಸ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ನಮ್ಮ ಲಾಯ್ಲ ಗ್ರಾಮ ಪಂಚಾಯತ್ನಲ್ಲಿ ತುಂಬ ಒಂದು 4-5 ಅವಧಿಯಲ್ಲಿ ಅಂದರೆ ಒಂದು 20 ವರ್ಷದಿಂದ ಲಾಯ್ಲ ಗ್ರಾಮ ಪಂಚಾಯತನ್ನು ಆಡಳಿತ ನಡೆಸ್ತಾ ಇದೆ. ಈ ಬಾರಿಯೂ ಕೂಡ ಲಾಯ್ಲ ಗ್ರಾಮ ಪಂಚಾಯತ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಆಡಳಿತಕ್ಕೆ ಏರುವುದರಲ್ಲಿ ಏನೂ ಸಂಶಯ ಇಲ್ಲ. ಇದು ಇಲ್ಲಿ ಲಾಯ್ಲ ಕರ್ನೋಡಿ ಶಾಲೆಯಲ್ಲಿ 65 ಮತ್ತು 64 ಮತ್ತು 63 ಹೀಗೆ 3 ವಾರ್ಡ್ಗಾಗಿ ವಿಂಗಡಣೆ ಮಾಡಲಾಗಿದೆ. ಈ 63 ವಾರ್ಡ್ನಲ್ಲಿ ಭಾರತೀಯ ಜನತಾ ಪಾರ್ಟಿಯ 3 ಅಭ್ಯರ್ಥಿಗಳು ನಿಂತಿದ್ದಾರೆ. 64ರಲ್ಲಿ ಕೂಡ 3 ಜನ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ನಿಂತಿದ್ದಾರೆ. 65ರಲ್ಲಿ 4 ಜನ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತರಾಗಿ ಸ್ಪರ್ಧೆಗೆ ಇಳಿದಿದ್ದಾರೆ. ಈ ಎಲ್ಲ ಸ್ಪರ್ಧಿಗಳು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ, ಯಾಕಂದರೆ ಈ ಮೊದಲು ಇಲ್ಲಿ ಗ್ರಾಮ ಪಂಚಾಯತ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ತುಂಬ ಒಳ್ಳೆಯ ರೀತಿಯ ಕೆಲಸಗಳನ್ನು ಮಾಡಿ ಯಶಸ್ವಿಯಾಗಿದೆ. ಆದ್ದರಿಂದ ಇನ್ನು ಮುಂದೆಯೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಜನರ ಬೆಂಬಲವನ್ನು ನೀಡ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಲಾಸ್ಟ್ 5 ಇಯರ್ಸಿಂದ ನಮ್ಮಲ್ಲಿ BJP ಬೆಂಬಲಿತ ಆಡಳಿತವಿತ್ತು. ಸುಮಾರಾಗಿ ನಮ್ಮ ಏರಿಯಾದಲ್ಲಿ ಆಗಿದೆ. ಬಟ್ ಈ ಸಲ ನಮಗೆ ಇನ್ನೂ ಸಹ ಒಳ್ಳೆ ಆಡಳಿತ ಬರಬೇಕಂತ ನನ್ನ ಅಮ್ಮ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವೆಲ್ಲರೂ ಸಹಕಾರ ಬಯಸ್ತಾ ಇದ್ದೇವೆ ಇಲ್ಲಿ. ಆ್ಯಂಡ್ ಬೆಳಿಗ್ಗೆಯಿಂದ ಜನಸಂಖ್ಯೆ ಬರ್ತಾ ಉಂಟು. ಇನ್ನೂ ಸಹ ಪಂಚಾಯತ್ ಓಟ್ ಅಂತ ಯಾರು ಸಹ ನೆಗ್ಲೆಕ್ಟ್ ಮಾಡದೆ ಎಲ್ಲರೂ ಸಹ ಬರಬೇಕು, ಓಟ್ ಹಾಕ್ಬೇಕಂತ ನಮ್ಮದು ವಿನಂತಿ. ದುಂಬು ಆಡಳಿತ ಇತ್ತಿನ BJP ಗೌರ್ಮೆಂಟ್ ಗ್ರಾಮ ಪಂಚಾಯತ್ BJP ಇತ್ತಿನ ಎಡ್ಡೆ ಕೆಲಸ ಪೂರ ಎಡ್ಡೆ ಮಲ್ತಂಡೆ ಅಂಚಾದ್ರೆ ಈ ಓಪ್ಸ್ಲು ಅಂಚೆನೆ ಈ ಸರ್ತಿ ಪಿರ ಕುವೆಟ್ಟು BJP ಬರ್ಪಣುಂದು. ಸೊ ಅಂಚಾದ್ರೆ ಜನಕ್ಲೇನ ಒಂದುಲ ಎಡ್ಡೆ ಅಭಿಪ್ರಾಯ ಉಂಡು. ಈ ಸರ್ತಿ BJPಗೆ ಎಡ್ಡೆ ಒಂದುಂಡು ಸಪೋರ್ಟ್ ಆಯ್ತ ಮೆಂಬರ್ ಅಕ್ಲೆಗೆ ಎಡ್ಡೆ ಸಪೋರ್ಟ್ ತಿಕ್ಕೊಂಡು ಒಂದುಂಡು. ಸೊ ಜನಕ್ಲೆ ಈತ ಬೊಲ್ಪುಗೆ ಬಾರಿ ಜನಕ್ಲೇನ ಒಂದುಲ ಉಂಡು ಪಂಡ ಆಲ್ರೆಡಿ ಓಟಿಂಗ್ ಪೂರ ಮಸ್ತ್ ಮಲ್ತೊಂದುಲ್ಲೇರು. ಸೊ ಅಂಚಾದ ಪುನಃ ಎಡ್ಡೆ ರಿಸಲ್ಟ್ ಬರು ಅಂದು ನನ್ನ ಅಭಿಪ್ರಾಯ. ಪಂಚಾಯತ್ ಇದ್ದರೂ ಇಲ್ಲಿ ಕಳೆದ ಮಾನ್ಯ ಶ್ರೀ ವಸಂತ ಬಂಗೇರ ಶಾಸಕರಾಗಿದ್ದ ಸಂದರ್ಭದಿಂದ ಅತಿ ಹೆಚ್ಚಿನ ಅನುದಾನ ಪಂಚಾಯತ್ ವತಿಯಿಂದ ನಮ್ಮ ಗ್ರಾಮಕ್ಕೆ ಬಂದಿದೆ. ಎಲ್ಲ ಕಡೆ ಕಾಂಕ್ರೀಟ್ ರೋಡ್ ಆಗಿದೆ, ನೀರಿನ ಸೌಲಭ್ಯ ಒಳ್ಳೆಯದಿದೆ, ಎಲ್ಲ ಮನೆಗಳಲ್ಲೂ ಶೌಚಾಲಯ ಇದೆ, ಎಲ್ಲ ಅತ್ಯುತ್ತಮ ಅಭಿವೃದ್ಧಿ ಕೆಲಸ ಆಗ್ತಾಯಿದೆ. ನಮಗೆ ಕಳೆದ ಸಲ 9 BJP ಬೆಂಬಲಿತ 9 ಅಭ್ಯರ್ಥಿಗಳಿದ್ದರು, ಕಾಂಗ್ರೆಸ್ ಬೆಂಬಲಿತ 9 ಅಭ್ಯರ್ಥಿಗಳಿದ್ದರು. ಈ ಸಲ ಉತ್ತಮ ಮತದಾನ ಆಗುವ ನಿರೀಕ್ಷೆ ಇದೆ. ಸುಮಾರು 75ರಿಂದ 80% ಮತದಾನ ಇಲ್ಲಿ ಆಗ್ಬೋದು. ಅಭ್ಯರ್ಥಿಗಳೆಲ್ಲರೂ ಚೆನ್ನಾಗಿದ್ದಾರೆ. ಹೆಚ್ಚಾಗಿ ಇಲ್ಲಿ ಉತ್ತಮ ವಾತಾವರಣ ಒಳ್ಳೆದಿದೆ. ಇಲ್ಲಿ ಮತಗಟ್ಟೆಯಲ್ಲಿ ಇಷ್ಟ ತನಕ ಯಾವುದೇ ಸಮಸ್ಯೆಗಳಿಲ್ಲ. ಜನರು, ಕಾರ್ಯಕರ್ತರು, ಬೇರೆ ಬೇರೆ ಪಕ್ಷದ ಎಲ್ಲ ಕಾರ್ಯಕರ್ತರು ಒಳ್ಳೆಯದಾಗಿ ಚೆನ್ನಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಏನು ಸಂಘರ್ಷ ಅದು ಇದು ಏನಿಲ್ಲಿ ಇಲ್ಲ. ಗ್ರಾಮ ಪಂಚಾಯತ್ ಚುನಾವಣೆ ಪ್ರಕ್ರಿಯೆ ನಡತೊಂದುಂಡು ಕಳಿಂಜ ಗ್ರಾಮಡು. ಇನಿ ಕಳಿಂಜ ಗ್ರಾಮಡ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಗಮನಿಸದೆ ಜನಗಳು ಬಾರಿ ಉತ್ಸಾಹಭರಿತವಾದ ಇನಿ ಚುನಾವಣೆ ಭಾಗವಹಿಸುವವರೆಗೂ ಬರೋದಿಲ್ಲ. ಅಂಚನೆ ಓಟ್ ಮಲ್ತೊಂದಿಲ್ಲ. ಇತ್ತೆ ಕೆಲವೇ ಸಮಯದ 50% 60% ಓಟ್ ಹಾಕೊಂಡ ಚಾನ್ಸಸ್ ಜಾಸ್ತಿ ಉಂಟು ಅಂತ ನನಗೆ. ಬುಕ್ಕ ವೋಟರ್ ಲಿಸ್ಟ್ ಸೀರಿಯಲ್ದ ಒಂಜಿ ಚೂರು ಸಮಸ್ಯೆ ಇಡ್ದವರಾಗೆ ವೋಟರ್ ಲಿಸ್ಟ್ ನಾಡ್ದು ಜನಗಳಿಗೆ ನಂಬರ್ನ ಚೀಟಿ ಕೊರ್ಪಣೆ ಜನ ಪ್ರಕ್ರಿಯೆ ಚೂರು ಕಷ್ಟ ಆಗೋದು. BJP ಪಕ್ಷದ ಬಗ್ಗೆ ಜನಗಳಿಗೆ ಮಸ್ತ್ ಅಭಿಪ್ರಾಯ ವ್ಯಕ್ತ ಆದ ಬೆಂಬಲಿಸ ಒಂದು ಲೇರ ಮಾಡಿದ ಎಂಕ್ಲೆಗೆ ಪೀಡ್ ಮಾಡೋ ಸಂದರ್ಭಗಳು ಅನುಭವ ಆತಂಡೆ. ಅಂಚನೆ ಬೇತೆ ಯೋಜನೆದ ಬಗ್ಗೆ ಸರ್ಕಾರದ ಯೋಜನೆಗಳ ಬಗ್ಗೆ ಜನಗಳು ಗಮನಿಸುತ್ತೀರಿ. ಅದಕ್ಕೋಸ್ಕರ ಓಟು ಮಲ್ತೊಂದು ಲೇರು ಮಾಡ್ಕೊಂಡಿದ್ದ ಅಭಿಪ್ರಾಯ ವ್ಯಕ್ತ ಆತಂಡೆ. ಈ ಸಲ 2020ನೇ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಮತದಾರರ ಒಲವು ಇದೆ. ಹಾಗಾಗಿ ಈ ಸಲ ಗ್ರಾಮ ಪಂಚಾಯತ್ನಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತದೆ ಎಂಬುದೇ ವಿಶ್ವಾಸ ಇದೆ. ಅದೇ ರೀತಿ ನನ್ನ ಸೂಚನ ರೋಡ್ ನನ್ನ ಆವರಿಸಿನ ಕಾಮಗಾರಿ ಪೂರಾತಿ ಈಗ ಭರವಸೆ ಉಂಟು. ಅದೇ ಪ್ರಕಾರ ನನದಲ್ಲ ಈ ಕಡೆ ಈಗ ಅದೇ ರೀತಿ ಸಂಸಾರ ತಯಾರಾಗಿದೆ.
ಅದಕ್ಕೆ ನೀರಿನ ಒಂದು ಕೊರತೆ ಬೋರ್ವೆಲ್ ನೀರಿನ ಕೊರತೆ ಇದ್ದ ಹತ್ರ ಮೇನ್ ತುಪ್ಪಜೊಟ್ಟು ನೀರು ಕಾಣುತ್ತೆ ನಮ್ಮ ಇಡೀ ಈ ಕಡೆಗೆ 24 ಗಂಟೆಯಲ್ಲಿ ನೀರು ಕೊಟ್ಟು ನಮಗೆ ವ್ಯವಸ್ಥೆ ಮಾಡ್ತಾನೆ ಈ ಪ್ಲಾನ್ ನಮ್ಮ ದುಂಬೆ ಬಾರದು ಅದೇನು ನಮ್ಮನ್ನ ಪಕ್ಷ ಬರ್ತೀನಿ ನೀರಿನ ಬರಗಾಲ ಇದ್ದಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆಸಿದ್ದಾರೆ. ಗ್ರಾಮ ಪಂಚಾಯತ್ ಆಗಿರುವಾಗ ಅಭಿವೃದ್ಧಿ ಕಾರ್ಯಗಳು ತುಂಬ ಆಗಿದೆ. ಹಾಗೆ ಶಾಸಕರು ಸಹ ಬೇಕಾದಷ್ಟು ನಮ್ಮ ಅನುದಾನ ಪಡಂಗಡಿ ಗ್ರಾಮಕ್ಕೆ ಸಹಕರಿಸಿದ್ದಾರೆ. ಪಡಂಗಡಿ ಗಡಡಿ ಎಲ್ಲದಕ್ಕೂ ಸಹಕಾರವನ್ನು ಕೊಟ್ಟಿದ್ದಾರೆ. ಆಗಿರುವಾಗ ಅಭಿವೃದ್ಧಿ ಕಾರ್ಯಗಳು ತುಂಬ ಆಗಿದೆ. ಬಿಜೆಪಿ ಪಕ್ಷ ಪಂಚಾಯತಿನ ಕಟ್ಟುನ ಪಂಪನಕ್ಕೆ ಎಂಕ್ ಪೂರ್ಣ ನಂಬಿಕೆ ವಿಶ್ವಾಸ. ಬೆಳಾಲ ಗ್ರಾಮಡು ಇತಿಹಾಸಡೆ ಎಂಗಳು ತೆರೆಯನ್ನಂಚಿನ ಬೇತೆ ಬೇತೆ ರೀತಿಯ ಕಾಮಗಾರಿಗಳು ಯಶಸ್ವಿ ನಡೆತದ. ವಿಧಾನ ಪರಿಷತ್ತು ವಿಧಾನ ಮಂಡಲದ MP ಓಟು ಮುಂಟಾಗ್ಲ ಐದು ಬುಕ್ಕ ಪ್ರತಿವಿದ್ಯುತ್ಲ ಎಂಕ್ಲ ಬೆಲಾಲಿಗೆ ಸರ್ವ ರೀತಿಯ ಸಹಕಾರ ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಟ್ಟಿನಾಗಲೇ ನಮ್ಮ BJPದ MLA ಹರೀಶ್ ಪೂಂಜಾರಿ ಅಭಿವೃದ್ಧಿ ಆತನ ಐದವರೆಗೆ ಬೆಲಾಲ ಗ್ರಾಮದ ಪ್ರತಿಯೊಂದು ಪ್ರಜೆಕುಳ್ಳ BJPದ ಮಿತ್ತು ಅಭಿಮಾನ ನೀರು ಈ ಸರ್ತಿ ಅಭಿಮಾನಡು ಹಕ್ಕು ಚಲವನ್ನು ಮಲ್ಪೇರು ಬಂಡದು ಎಂಕ್ಲಿ ಸಂದರ್ಭಗಳು ಇದು ಅಂತ ಅಭ್ಯರ್ಥಿಯ ಬಗ್ಗೆ ಬಂದ್ಕೊಂಡ ನಮ್ಮ ಗ್ರಾಮದ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ ಕೊಟ್ಟನಾರು. ಅಂಚನೆ ನಮ್ಮ ಮಾಯದ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಗಳ ಭಾಗವಹಿಸೋನಾರು ನಮ್ಮ ಪ್ರೇರಣೆಗಳು ಐದವರೆಗೆ 6 ಗೆದ್ದು ಬರ್ತಾರೆ ಬಂದ ವಿಶ್ವಾಸ ಎಂಕ್ಲೇಗಳು. ಧನ್ಯವಾದ. ನನ್ನ ಲೆಕ್ಕ ಪ್ರಕಾರ ಕಾಂಗ್ರೆಸ್ ಪಕ್ಷ ವಿನ್ ಆಗಲಿಕ್ಕೆ 90-95% ಸಾಧ್ಯತೆಗಳಿದೆ. ಕಾರಣ ಅಭ್ಯರ್ಥಿಗಳು ಅಷ್ಟು ಒಳ್ಳೆಯದಾಗಿ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಒಳ್ಳೆ ಫೀಲ್ಡ್ ಮಾಡಿದ್ದಾರೆ. ಆದ ಕಾರಣ ಜಯ ಸಾಧ್ಯತೆ ಜಾಸ್ತಿ ಇದೆ. ನಮ್ಮ ವಾರ್ಡ್ನಲ್ಲಿ BJPಯವರು ಮತ್ತು ಕಾಂಗ್ರೆಸ್ನವರು ಸಮಬಲವಾಗಿ ಫೈಟ್ ಉಂಟು. ಆದರೂ ಯಾವುದು ಅದರಲ್ಲಿ ಸಹ ವ್ಯಕ್ತಿಗಳು ತುಂಬ ಚೆನ್ನಾಗಿ ಇದ್ದವರು ಇದರಲ್ಲಿ ಸಹ ಹಾಗೆ ಇದ್ದಾರೆ. ಎಲ್ಲ ಫೀಲ್ಡ್ ವರ್ಕ್ ಎಲ್ಲ ಮಾಡಿದ್ದಾರೆ. ಹಾಗಾಗಿ ಸಮಬಲದಲ್ಲಿ ಇವಾಗ ಉಂಟು. ಆದರೆ ಜನರ ಸಹಕಾರವು ತುಂಬ ಚೆನ್ನಾಗಿ ಉಂಟು. ಆ ಕಾರಣ ಯಾವುದಂತ ಇನ್ನು ಮುಂದಿನ ಸಲ ನೋಡಬೇಕಂತ ನಾವು ಇದ್ದೇವೆ. ಈ ಬಾರಿ ಬಲಾಬಲ ಇದೆ. ಆದರೂ ನಮ್ಮ ಕರ್ನಾಟಕ ಸರ್ಕಾರ ಹಾಗೆ ಇಲ್ಲಿಯ ಶಾಸಕರು ಹರೀಶ್ ಪೂಂಜಾರಿ BJP ಸರ್ಕಾರ ಇರೋದರಿಂದ ಹೆಚ್ಚಿನ ಒಲವು BJPಯ ಕಡೆ ಇದೆ. ಹಾಗೆ ಅಭಿವೃದ್ಧಿ ಮಂತ್ರ ಈ ಏರಿಯಾದಲ್ಲಿ ಸಾಕಷ್ಟು ಅಭಿವೃದ್ಧಿಗಳಾಗಿದೆ. ಶಾಸಕರ ಕಡೆಯಿಂದಾಗಲಿ ಕೇಂದ್ರ ಸರ್ಕಾರದ ಕಡೆಯಿಂದಾಗಿ ಎಲ್ಲ ಕಡೆಯಿಂದ. ಹಾಗೆ ಇನ್ನೂ ಅಭಿವೃದ್ಧಿ ಮಾಡಲಿಕ್ಕೆ ಈಗಿನ ಉತ್ಸಾಹಿ ಕಾರ್ಯಕರ್ತರು ಈ ಸತಿ ಸ್ಪರ್ಧಿಸಿದ್ದಾರೆ. ಹಾಗಾಗಿ ಹೆಚ್ಚಿನ ಒಲವು BJPಯ ಕಡೆಗಿದೆ. ಇಲ್ಲೇನು ಚುನಾವಣಾಧಿಕಾರಿಗಳು ಎಲ್ಲ ಕೋವಿಡಿನ ಬಗ್ಗೆ ಶಿಸ್ತು ಕ್ರಮಗಳನ್ನು ಉತ್ತಮ ರೀತಿಯಲ್ಲಿ ತೆಗೆದುಕೊಂಡಿದ್ದಾರೆ. ಹಾಗೆ ಈ ಬಾರಿ ಈ ಭಾಗದಲ್ಲಿ ಕಳೆದ ನಮ್ಮ MLA ಅವರ ಉತ್ತಮ ಕೆಲಸದಿಂದಾಗಿ ಈ ಬಾರಿ ಇಲ್ಲಿ BJP ಬೆಂಬಲಿತ ಅಭ್ಯರ್ಥಿಗಳು ಗೆಲ್ಲುವ ಸಾಧ್ಯತೆ ಹೆಚ್ಚಾಗಿದೆ. ನಮ್ಮ ಸುಧಾಕರ್ ನಮ್ಮ ದೊಂಡೆಲೆಗೆ ಕೆಲವು ಕೆಲಸ ಮಾಡಿದ್ದಾರೆ. ಒಂದು ಅಂಗನವಾಡಿ ನಮ್ಮ ದೊಂಡೆಲೆಗೆ ಮತ್ತು ಕಾಂಕ್ರೀಟು ಡಾಮರೀಕರಣ ನಮಗೆ ಮಾರ್ಗದಲ್ಲಿ ಹೋಗಲಿಕ್ಕೆ ಹೆದರಿಕೆ ಆಗ್ತಿತ್ತು. ಅಂಥದ್ದಲ್ಲಿ ಶಾಸಕರ ಹತ್ರ ಮಾತಾಡಿ ಅವರು ವ್ಯವಸ್ಥೆ ಮಾಡಿದರು, ಎಣಿಸಿದ್ದು. ಯಾಕಂದರೆ ಕೆಲವು ಕಡೆಯಲ್ಲೆಲ್ಲ ಆಗಲಿ ನಮಗೆ ಮೊದಲೇ ನಮ್ಮ ದೊಂಡೆಲೆಯಲ್ಲಿ ಕೆಲಸ ಆಗಿದೆ. ಮತ್ತು ಅಲ್ಲಿ ಒಂದು ಸರ್ಕಲ್ ಮಾಡ್ತಾಯಿದ್ದೇವೆ. ಸ್ವತಃ ತಾನೇ ಬಂದು ಹೀಗೆ ಆಗಬೇಕು ಅಂತೇಳಿ ಜನರುಗಳನ್ನೆಲ್ಲ ಒಟ್ಟು ಮಾಡಿ ಈ ಊರನ್ನು ಒಂದು ಅಭಿವೃದ್ಧಿ ಮಾಡಿಸಬೇಕು ಅಂತೇಳಿ ಎಲ್ಲ ಆ ಲೈಟ್ ಆಗಲಿ, ಕರೆಂಟು, ನೀರು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಅಭಿಪ್ರಾಯ ಇವರೇನು ಮಾಡಬೇಕು ಅಂತೇಳಿ
ಮತದಾನ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಎಲ್ಲ ಜನರು 4ನೇ ವಾರ್ಡ್ ಆಗಲಿ 1ನೇ ವಾರ್ಡ್ ಎಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲ ಒಳ್ಳೆ ಉತ್ತಮ ರೀತಿಯಲ್ಲಿ ಜನ ಬಂದು ಓಟ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಈ ಸಲ ಸ್ವಲ್ಪ BJP ಫೇವರ್ ಆಗಿ ಉಂಟು ಅಂತ ಕಾಣ್ತದೆ. ಯಾಕಂದರೆ ಒಂದು 10-25 ವರ್ಷದಿಂದ ನಾವು BJPಯಲ್ಲಿ ಫೀಲ್ಡ್ ಮಾಡ್ತೇವೆ. ಎಲ್ಲ ಕಡೆಯಲ್ಲಿಯೂ ಫೀಲ್ಡ್ ಮಾಡುವಾಗ ನಮಗೆ ಸಾಧಾರಣ ಬಲ ಗೊತ್ತಾಗ್ತದೆ. ಆದರೆ ಈ ಸಲ ನೋಡುವಾಗ ಸ್ವಲ್ಪ BJPಗೆ ಫೇವರ್ ಕಾಣ್ತದೆ ಮತ್ತು ಜಾಸ್ತಿ ಕಾಣ್ತದೆ. ಅಂದರೆ ಒಳ್ಳೆಯ ಕೆಲಸ ಶಾಸಕರು ಮಾಡಿದ ಕೆಲಸದ ಪರಿಣಾಮ ಇದು ಈ ಸಲ BJP ಮಾಡಲಿಕ್ಕೆ ಬರಲಿಕ್ಕೆ ಸಾಧ್ಯ ಉಂಟು ಅಂತ ಕಾಣ್ತದೆ. ಅಂತ ಪಂಚಾಯತ್ ಅಂತೂ ಮಂಡಲ ಪಂಚಾಯತ್ BJP ಬರಬೇಕು, ಬರ್ತದೆ ಅನ್ನುವಂಥ ವಿಶ್ವಾಸ ನಮಗುಂಟು. ಭಾರಿ ಅಚ್ಚುಕಟ್ಟಾಗಿ ಇಲ್ಲಿ ಧರ್ಮಸ್ಥಳ ಹೈಸ್ಕೂಲ್ ಗ್ರೌಂಡಲ್ಲಿ ಎಲೆಕ್ಷನ್ ನಡೀತಾ ಇದೆ. ಕೋವಿಡ್-19 ಅಂತ ಎಲ್ಲರೂ ಅದನ್ನು ಭಾರಿ ಸುಸೂತ್ರವಾಗಿ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಎಲ್ಲ ಧರಿಸಿ ಶಿಸ್ತುಬದ್ಧವಾಗಿ ಮತದಾನ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ವಿದ್ಯಮಾನ ಪ್ರಕಾರ ಇಲ್ಲಿ ಎಲ್ಲ ಅಚ್ಚುಕಟ್ಟಾಗಿ ಮತದಾರನ ಈ ಸಲ ತೀರ್ಪು ಹೇಗಿತ್ತು ಅಂದರೆ ಹರೀಶ್ ಪೂಂಜಾ ಅವರ ಉತ್ತಮ ಕೆಲಸ ಇಲ್ಲಿ ಆಗಿದೆ. ಭಾಳಷ್ಟು ಕೆಲಸವನ್ನು ಎಲ್ಲ ವಾರ್ಡ್ಗಳಲ್ಲಿ ಮಾಡಿಕೊಟ್ಟಿದ್ದಾರೆ. ಜನಗಳು ಅವರಲ್ಲಿ ಭಾರಿ ವಿಶ್ವಾಸ ಹೊಂದಿ ಪಂಚಾಯಿತಿಯಲ್ಲಿ ನಿಂತ ಅಭ್ಯರ್ಥಿಯನ್ನು ಈ ಸಲ ಬಹುಮತದಿಂದ ಗೆಲ್ಲಿಸ್ತಾರಂತೆ ನನ್ನ ಭಾವನೆ. ಇಲ್ಲಿ ನಮ್ಮ ವಾರ್ಡ್ನಲ್ಲಿ ಇದು ನಮಗೆ 3ನೇ ವಾರ್ಡು, 172 ಕ್ರಮ ಸಂಖ್ಯೆ ನಮ್ಮದು. ಇಲ್ಲಿ ಶಾಸಕರ ಅನುದಾನದಲ್ಲಿ ನಮಗೆ ಸಾಧಾರಣ ಒಂದು 2 ಕೋಟಿ ರೂಪಾಯಿ ಕೆಲಸ ಆಗಿದೆ. ಆದ್ದರಿಂದ ಈ ಸಲ ಮತದಾರ ಸಾಧಾರಣ BJP ಬೆಂಬಲಿತರು ಅವರ ಎಲ್ಲ ಪರವಾಗಿದ್ದಾರೆ. ಯಾವುದೇ ಸಮಸ್ಯೆ ಇಲ್ಲ. ಈ ಸಲ BJP ಬೆಂಬಲಿತ ಪಂಚಾಯತಿ ಬರ್ತದೆ 100ಕ್ಕೆ 100ರಷ್ಟು. ಒಳ್ಳೆಯ ಕೆಲಸ ಆಗಿದೆ. ಪ್ರತಿಯೊಬ್ಬ ಮತದಾರನ ಇದರಲ್ಲಿಯೂ ಒಳ್ಳೆಯ ಕ್ಷೇತ್ರದ ಬಗ್ಗೆ ಒಳ್ಳೆಯ ಅಭಿವೃದ್ಧಿ ಆಗಿದೆ. ಧರ್ಮಸ್ಥಳದ ಬಗ್ಗೆ 15ರಿಂದ 22 ಗ್ರಾಮ ಪಂಚಾಯತಿ ನಮ್ಮ ಧರ್ಮಸ್ಥಳ ಕ್ಷೇತ್ರಕ್ಕೆ ಬರ್ಬೋದು. BJPಯ ಬೆಂಬಲಿತ ಪಂಚಾಯತಿಯಾಗಿ ಬರ್ಬೋದು. ಮತ್ತು ಅಭಿವೃದ್ಧಿ ಕಾರ್ಯದಲ್ಲಿ ನಮ್ಮ 2ನೇ ವಾರ್ಡಿನಲ್ಲಿ ತುಂಬ ಅಭಿವೃದ್ಧಿ ಕಾರ್ಯವಾಗಿದೆ. ಕೊರೋನಾ ಸಂದರ್ಭದಲ್ಲಿ ಮನೆಗೆ ಹೋಗಿ ಕಿಟ್ಟನ್ನು ವಿತರಣೆ ಮಾಡಿ ಮತ್ತು ಮೆಡಿಸಿನ್ಗಳನ್ನು ವಿತರಣೆ ಮಾಡಿ ಅನೇಕ ಬಡವರಿಗೆ ಸ್ಪಂದನೆಯನ್ನು ಮಾಡಿದ್ದೇವೆ. ಮತ್ತು ಅನೇಕ ಕಾಮಗಾರಿಗಳು ಕೂಡ ನಮ್ಮಲ್ಲಿ ಆಗಿದೆ. ಟ್ಯೂಬ್ ಲೈಟ್ನ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಆಗಿದೆ. ಆಗಿರುವಾಗ ನಾವು ಮೊದಲಿನ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಸನ್ಮಾನ್ಯ ಸುಧಾಕರ್ ಗೌಡ್ರನ್ನೇ ಆಯ್ಕೆ ಮಾಡೋದು ಅಂತೇಳಿ ಜನ ಎಲ್ಲ ನಿಶ್ಚಯ ಮಾಡ್ತಾರೆ. ಬರ್ಬೋದು ನಮ್ಮ ಒಂದು ಅನಿಸಿಕೆ. ಸಾಧಾರಣ ಗ್ರೀನ್ ಪಾರ್ಕಿಂದ ಒಂದು ನಾರ್ಯದ ಸಂಪರ್ಕದ ರಸ್ತೆ ಸ್ವಲ್ಪ ಹದಗೆಟ್ಟಿದೆ, ಅದನ್ನು ಮಾಡ್ತೇವೆ. ಮತ್ತು ಟ್ಯೂಬ್ ಲೈಟಿನ ವ್ಯವಸ್ಥೆ ಮತ್ತು ಗ್ರೀನ್ ಪಾರ್ಕಿನ ಹತ್ರ ನೀರ ಚಿಲ್ಮೆ ಹತ್ತಿರ ಕುಡಿಯುವ ನೀರಿನ ಸಮಸ್ಯೆ ಇದೆ. ಆ ನೀರಿನ ಸಮಸ್ಯೆಗೆ ಸ್ಪಂದನೆ ಮಾಡ್ತೇವೆ. ಶಾಸಕರು ಕೂಡ ಹೇಳಿದ್ದಾರೆ, ಒಂದು ಬೋರಿನ ವ್ಯವಸ್ಥೆ ಮಾಡಿ ನಿಮಗೆ ನಿರಂತರ ನೀರಿನ ಏನು ತೊಂದರೆ ಇಲ್ಲದ ಹಾಗೆ ಮಾಡ್ತೇವೆ ಅಂತೇಳಿ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅದನ್ನು ನೆರವೇರಿಸ್ತಾರೆ ಅನ್ನುವಂಥ ಭರವಸೆ ಕೂಡ ನಮಗೆ ಇದೆ. ಸುಮಾರು 15 ವರ್ಷಗಳಿಂದ ನಮ್ಮ ಈ ಕುಗ್ರಾಮದಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿದ್ದು ಜನಸಾಮಾನ್ಯರಲ್ಲಿ ಅದು ಉತ್ಸಾಹ ಮೂಡಿ ಈ ಸರ್ತಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಮ್ಮ BJP ಬೆಂಬಲಿತ ಪಕ್ಷದ ಅಭ್ಯರ್ಥಿಗಳನ್ನು ಗೆಲುವು ಸಾಧಿಸುವುದರಲ್ಲಿ 2ನೇ ಮಾತಿಲ್ಲ. ಅದೇ ರೀತಿ ಉತ್ಸಾಹ ತರುಣರು ನಮ್ಮ ಜೊತೆಗೆ ಹಗಲಿರುಳು ದುಡಿದು ಈ ದಿನ ಬಹಳ ಉತ್ಸಾಹದಿಂದ ಮತಗಟ್ಟೆಗೆ ಮತದಾರರನ್ನು ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಮುಂದೆ ನಮ್ಮ ಗ್ರಾಮ ಪಂಚಾಯತ್ ಅಧಿಕಾರಕ್ಕೆ ಬಂದರೆ ಉತ್ತಮವಾದ ಕೆಲಸ ಮಾಡ್ತೇವೆ. ಅದೇ ರೀತಿ ನಮ್ಮ ಬೆಳ್ತಂಗಡಿ ಶಾಸಕರಾದ ಹರೀಶ್ ಪೂಂಜರವರು ನಮ್ಮ ಈ ಹತ್ತಿರಕ ಹಾಗೂ ರೆಕ್ಕೆಕ್ಕೆ ಸುಮಾರು 24 ಕೋಟಿಗಳ ಅನುದಾನ ಕೊಟ್ಟು ಅಭಿವೃದ್ಧಿ ಚಿಂತನೆಯಲ್ಲಿ ತೊಡಗಿದ್ದಾರೆ. ಅವರಿಗೆ ನಮ್ಮಿಂದ ಏನು ಅರ್ಥಿಸಲಿಕ್ಕೆ ಸಾಧ್ಯವಾಗದಿದ್ದರೂ ಅರಸಿನಮಕ್ಕಿ ಗ್ರಾಮ ಪಂಚಾಯತನ್ನು ಗೆಲ್ಲಿಸಿ ಆ ಮುಖಾಂತರ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕಾಗಿ ನಾವೊಂದು ದೃಢ ನಿರ್ಧಾರ ಪಟ್ಟಿದ್ದೇವೆ. ಆದ ಕಾರಣ ಗೆಲುವು ನಮ್ಮದೇ ಅಂತೇಳಿ ಕುಂಟಾಲ ಬಳಿಕ ಶಾಲೆಯಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಒಳ್ಳೆ ರೀತಿಯಲ್ಲಿ ವಿಜ್ಞಾನ ಮಾಡುತ್ತದೆ. ಹಾಗೆಯೇ ಎರಡು ಪಾರ್ಟಿ ಜಿದ್ದಿದ್ದ ಹೋರಾಟ ಬರೇ ರೆಡಿ ಆಗುತ್ತೆ. ಹಾಗೆಯೇ ನನ್ನ ನೇರ ಫಲಿತಾಂಶ ಇನ್ನೊಂದು ಪೂರ ದೇವರನ್ನ ಇಟ್ಟಿಲ್ಲ ಜನಕುಲಗ ಇಟ್ಟು ನಿರ್ಧಾರ ಆಗುತ್ತೆ. ಹಾಗೆ ಬೇತೆ ಸಹಕಾರ ಮಾಡ್ಕೊಂಡು ಮಾತು ಜನಗಳು ಎಷ್ಟೇ ರೀತಿ ಸ್ಪಂದಿಸ ಹೊಂದಿಲ್ಲ. ಒಕ್ಕು ಜಯಣ್ಣನ ಅಭಿಮಾನದ ಮಿತ್ತದ ನಿರೀಕ್ಷೆಯನ್ನು ಒಂದು ಹೆಂಗಳು ಈ ಪಕ್ಷವು ಬಹುಮತ ಬರುವುದು ಒಂದು ನಿರೀಕ್ಷೆ ಕಾತೊಂದಿಲ್ಲ. ಇಲ್ಲಿ ಬೆಳಗಿನಲ್ಲಿ ಚುನಾವಣೆಯ ಬಿರುಸು ಭಾರಿ ಚೆನ್ನಾಗಿ ನಡೀತಾ ಇದೆ ಇವಾಗಲೂ.
ಸುಮಾರು ಈಗ ಮಧ್ಯಾಹ್ನ 1 ಗಂಟೆ ತನಕ ಒಂದು 823 ವೋಟರ್ಸಲ್ಲಿ ಸುಮಾರು ಒಂದು 410 ಪೋಲಿಂಗ್ ಆಗಿದೆ. ಹೆಚ್ಚು ಕಡಿಮೆ ಒಂದು 50%ಇಂದ ಮೇಲ್ಗಡೆ ಪೋಲಿಂಗ್ ಆಗಿದೆ. ಯುವಕರು ಪ್ರಾಯಸ್ಥರೆಲ್ಲ ತುಂಬ ಹುರುಪಿನಿಂದ, ಮಹಿಳೆಯರು ಮಹನೀಯರೆಲ್ಲ ತುಂಬ ಹುರುಪಿನಿಂದ ಮತದಾನಕ್ಕೆ ಬಂದು ತಮ್ಮ ನೆಚ್ಚಿನ ಅಭ್ಯರ್ಥಿಗಳನ್ನು ಆರಿಸಿ ಒಳ್ಳೆಯ ಪಂಚಾಯಿತಿ ನಿರ್ಮಾಣ ಆಗಬೇಕು ಅಂತ ಹೇಳುವಂತಹ ಒಂದು ಉದ್ದೇಶದಿಂದ ಎಲ್ಲರೂ ತುಂಬ ಉತ್ಸಾಹದಿಂದ ಮತದಾನ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ತಂಟೆ ತಕರಾರುಗಳಿಲ್ಲದೆ ಸುಗಮವಾಗಿ ನಡೀತಾ ಇದೆ. ಅಧಿಕಾರಿಗಳೆಲ್ಲರೂ ಇಲ್ಲಿ ಬಂದು ಭೇಟಿ ಕೊಟ್ಟು ವೀಕ್ಷಣೆಯನ್ನು ಮಾಡಿ ತುಂಬ ಖುಷಿಯಲ್ಲಿ ಹಿಂದಿರುಗಿದ್ದಾರೆ. ಇವತ್ತಿನ ನಮ್ಮ ಕಾಂಗ್ರೆಸ್ ಬೆಂಬಲಿತ 6 ಜನ ಅಭ್ಯರ್ಥಿಗಳು ಕಣಕ್ಕೆ ಇಳಿದಿದ್ದಾರೆ. ಅವರು ಮೇಜು, ಗಾಡ್ರೇಜ್ ಮತ್ತು ಬಾಣಲೆ, ಈ ಒಂದು ಆ ವಾರ್ಡ್ ಮತ್ತು ಈ ವಾರ್ಡ್ 2 ವಾರ್ಡ್ಗಳು ಕೂಡ ಅವರು ಸ್ಪರ್ಧಿಸ್ತಾ ಇದ್ದಾರೆ. ಈಗಿನ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ಇವರು ನಮ್ಮ ಕ್ಯಾಂಡಿಡೇಟ್ಗಳು ಬಹಳ ಉತ್ತಮರು ಹಾಗೂ ಅವರು ಗೆದ್ದು ಬರುವಂಥ ಎಲ್ಲ ಸಾಧ್ಯತೆಗಳು ಇವೆ. ಅವರಿಗೆ ನಾವು ಈ ಸಂದರ್ಭದಲ್ಲಿ ತುಂಬ ಸಪೋರ್ಟನ್ನು ಕೊಟ್ಟು ಅವರನ್ನು ಗೆಲ್ಲಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅವರ ಮುಖೇನ ಈ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ ಹೇಳಲಿಕ್ಕೆ ಈ ಮೂಲಕ ನಾವು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇವೆ. ನಾವು BJP ಬೆಂಬಲಿತ ಅಭ್ಯರ್ಥಿಯನ್ನು ಪ್ರವೀಣ್ ಬೇಂಗಿಲ ಮತ್ತು ಲೀಲಾವತಿ ಮಾಜಿ ಅಧ್ಯಕ್ಷೆ ಪಂಚಾಯತ್ ಮತ್ತು ದಿವ್ಯಾ ಅವರು ಟೀಚರಾಗಿ ವರ್ಕ್ ಮಾಡ್ತಿದ್ದಾರೆ. ಈ ಮೂವರಿಗೆ ಬೆಂಬಲವಾಗಿ ನಾವು ಈ ಸಲ ಮತಯಾಚನೆಯನ್ನು ಮಾಡ್ತಾ ಇದ್ದೇವೆ. ಆ ಪ್ರಕಾರ ನಾವು ಕಳೆದ ಸಲ ಕೂಡ BJP ಬೆಂಬಲಿತ ಪಂಚಾಯತ್ ನಮ್ಮದು ಆಗಿತ್ತು. ಮುರುಗೋಳಿಯಲ್ಲಿ ಪ್ರಶಾಂತ್ ಬೈಗ್ಲ ನೇತೃತ್ವದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ತುಂಬ ಒಳ್ಳೆಯ ಪ್ರಕಾರ ನಡೆದಿದೆ. ಆ ಮುಖಾಂತರವಾಗಿ ನಮ್ಮ ಶಾಸಕರು ಕೂಡ ಹೆಚ್ಚಿನ ಅನುದಾನವನ್ನು ಈ ಪ್ರತಿಯೊಂದು ವಾರ್ಡಿಗೆ ಸುಮಾರು 10 ಲಕ್ಷದಾಗಿ ಹೆಚ್ಚುವರಿಯಾಗಿ ನೀಡಿದ್ದಾರೆ. ಅದೇ ರೀತಿ ಈ ಸಲ ಕೂಡ ನಮ್ಮ ವಾರ್ಡಿನಲ್ಲಿ 3 ಜನ ಅಭ್ಯರ್ಥಿಯನ್ನು ನಾವು ಗೆಲ್ಲಿಸಿಕೊಡ್ತೇವೆ ಅನ್ನೋಂಥ ಭರವಸೆಯನ್ನು ಶಾಸಕರಿಗೆ ನೀಡಿದ್ದೇವೆ. ಊರಿನ ಅಭಿವೃದ್ಧಿಯ ಮಟ್ಟಿಗೆ ಗ್ರಾಮ ಪಂಚಾಯತ್ತು ಒಳ್ಳೆಯ ಒಂದು ಸುಸ್ಥಿರವಾದ ಮತ್ತು ಭ್ರಷ್ಟಾಚಾರವಾದ ರಹಿತವಾದ ಒಂದು ಆಡಳಿತ ಕೊಡಬೇಕೆಂಬ ನಿಟ್ಟಿನಲ್ಲಿ ಚುನಾವಣೆಗಳು ನಡೀತದೆ. ಕಳೆದ ಬಾರಿ ಬಾರಿಯ ಗ್ರಾಮ ಪಂಚಾಯತ್ನಲ್ಲಿ BJP ಬೆಂಬಲಿತರ ಆಡಳಿತವಿತ್ತು. ಜನರ ಹತ್ರ ಕೇಳಿದರೆ ಆಡಳಿತದಿಂದಾಗಿ ಜನ ಬೇಸತ್ತು ಹೋಗಿದ್ದಾರೆ. ಮಿತಿಮೀರಿದ ಭ್ರಷ್ಟಾಚಾರ, ಅಧಿಕಾರ ದುರ್ಬಳಕೆ ಇತ್ಯಾದಿಗಳಿಂದಾಗಿ ಜನ ಬೇಸತ್ತು ಹೋಗಿದ್ದಾರೆ. ಮತ್ತು ಈ ಸಲ ಪಂಚಾಯತ್ನ ಕಳೆದ ಬಾರಿ ಆಡಳಿತದ ಯಾರು ಸದಸ್ಯರಿದ್ದರೂ ಅವರನ್ನು ಜನ ತಿರಸ್ಕರಿಸಿದ್ದಾರೆ ಮತ್ತು ಮತ್ತೆ ಹೊಸ ಆಡಳಿತ ವ್ಯವಸ್ಥೆಗೆ ಜನ ಖಂಡಿತ ಮನಸ್ಸು ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಗೋಚರ ಆಗ್ತಾಯಿದೆ. 17 ಜನ ಸದಸ್ಯರಿರುವಂಥ ಗ್ರಾಮ ಪಂಚಾಯತ್ನಲ್ಲಿ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷ ಬೆಂಬಲಿತ 16 ಸದಸ್ಯರು ಸ್ಪಷ್ಟವಾಗಿ ಆಯ್ಕೆಯಾಗುವಂತಹ ಎಲ್ಲ 100ಕ್ಕೆ 100 ನಮಗೆ ನಿರೀಕ್ಷೆ ಇದೆ ಮತ್ತು ಖಂಡಿತವಾಗಿ ನಾವು 17ರಲ್ಲಿ 16 ಸ್ಥಾನವನ್ನು ಈ ಬಾರಿ ಗೆಲ್ತೇವೆ. ಆ ರೀತಿಯಾಗಿ ಜನರ ಒಂದು ಬೆಂಬಲ ಕಾಣ್ತಾ ಇದೆ ಮತ್ತು ಒಂದು ಒಳ್ಳೆಯ ಭ್ರಷ್ಟಾಚಾರ ರಹಿತವಾದ ಮತ್ತು ಕಳಂಕರಹಿತವಾದ ಒಂದು ನಿಸ್ವಾರ್ಥ ಜನಸೇವಕರನ್ನು ಈ ಬಾರಿ ನಾವು ಅಭ್ಯರ್ಥಿಗಳನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ. ಗೊತ್ತಿಲ್ಲ, ಈ 3ನೇ ವಾರ್ಡ್ನಲ್ಲಿ ಅನುರಾಗ್ ಸಂತೋಷ್, ಯಶೋಧ ವೈ ಮತ್ತು ಸರೋಜಿನಿ ಎಂಬ 3 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದೇವೆ. 3 ಜನ ಪ್ರಚಂಡ ಬಹುಮತದಿಂದ ಖಂಡಿತ ಗೆಲ್ತಾರೆ ಮತ್ತು ಊರಿನ ಅಭಿವೃದ್ಧಿ ಮಟ್ಟಿಗೆ ಜನ ಸೇವಕರಾಗಿ ಕೆಲಸ ಮಾಡ್ತಾರೆ ಎಂಬ ಭರವಸೆ ಇದೆ.